ಕಾಪು ತಾಲೂಕಿನ ಅದಮಾರು ಮಠದ ಅಧೀನದ ಅದಮಾರು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷಾ ಕೇಂದ್ರವಾಗಿದ್ದು, ಇಲ್ಲಿ ಸುತ್ತಲ 8 ಶಾಲೆಗಳಿಂದ 235 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಹಾಜರಾಗಿದ್ದಾರೆ. ಪಡುಬಿದ್ರಿ ಲಯನ್ಸ್ ಆಂಗ್ಲ ಮಾಧ್ಯಮ, ಸಾಗರ್ ವಿದ್ಯಾಮಂದಿರ್ ಆಂಗ್ಲ ಮಾಧ್ಯಮ, ಗಣಪತಿ ಪ್ರೌಢಶಾಲೆ ಪಡುಬಿದ್ರಿ, ಯರ್ಮಾಳ್ ತೆಂಕ ಸರ್ಕಾರಿ, ಯರ್ಮಾಳು ಬಡ ಸರ್ಕಾರಿ ಪ್ರೌಢಶಾಲೆ, ಯರ್ಮಾಳು ವಿದ್ಯಾ ಪ್ರಬೋಧಿನಿ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಾತೃಶಾಲೆ ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಆಗಮಿಸಿದ್ರು. ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶಿಸುವ ಮುನ್ನ ಸರ್ಕಾರದ ಸೂಚನೆಯಂತೆ ಎಲ್ಲ ಕೋವಿಡ್ ನಿಯಮಗಳನ್ನು ಮಾತೃಶಾಲಾ ಶಿಕ್ಷಕ ವೃಂದವನ್ನ ಬಳಸಿ ಅಚ್ಚುಕಟ್ಟಾಗಿ ಪಾಲಿಸಿದ್ದಾರೆ. ಸರ್ಕಾರದ ವತಿಯಿಂದ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಕೊಡಮಾಡಿದ ಮಾಸ್ಕ್ಗಳನ್ನು ವಿತರಿಸಲಾಯಿತು. ಒಂದು ಪರೀಕ್ಷಾ ಕೊಠಡಿಯಲ್ಲಿ ಶಿಕ್ಷಣ ಇಲಾಖೆಯ ಆದೇಶದಂತೆ 12 ಮಕ್ಕಳಿಗೆ ಪರೀಕ್ಷೆ ಬರೆಯಲು ಅವಕಾಶವನ್ನ ಕಲ್ಪಿಸಲಾಗಿದೆಯಾದರೂ ದೊಡ್ಡ ಹಾಲ್ಗಳಲ್ಲಿ 16 ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದ್ದು, ಕಡ್ಡಾಯವಾಗಿ ಓರ್ವ ವಿದ್ಯಾರ್ಥಿಗೆ ಮಧ್ಯೆ 6 ಅಡಿ ಅಂತರ ಇರಿಸಲಾಗಿದೆ. ನಮ್ಮ ಸಂಸ್ಥೆಯಿಂದ ಕರ್ತವ್ಯಕ್ಕೆ ಹಾಜರಾದ ಎಲ್ಲ ಸಿಬ್ಬಂದಿಗಳಿಗೆ ಕೋವಿಡ್ ಪ್ರಥಮ ಲಸಿಕೆಯನ್ನ ನೀಡಲಾಗಿದ್ದು, ಮಕ್ಕಳ ಹಿತದೃಷ್ಟಿಯಿಂದ ಎಲ್ಲ ವಿಚಾರಗಳಲ್ಲೂ ಸಂಸ್ಥೆ ಬಹಳ ಕಾಳಜಿ ವಹಿಸಿದೆ. ಅದಲ್ಲದೆ ಮಕ್ಕಳಿಗೆ ಪರಿಪೂರ್ಣ ಮಾಹಿತಿಯನ್ನ ಮೈಕ್ ಮೂಲಕ ಕಾಲಕಾಲಕ್ಕೆ ಪರೀಕ್ಷೆಗೆ ಮುನ್ನ ತಿಳಿಸುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂಬುದಾಗಿ ಸಂಸ್ಥೆಯ ಹಿರಿಯ ಶಿಕ್ಷಕ ಶ್ರೀಕಾಂತ್ ರಾವ್ ಮಾಧ್ಯಮಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಪಡುಬಿದ್ರಿ ಸಾಗರ್ ವಿದ್ಯಾಮಂದಿರ, ಗಣಪತಿ ಹೈಸ್ಕೂಲ್ ಪಡುಬಿದ್ರಿ, ಲಯನ್ಸ್ ಹೈಸ್ಕೂಲ್ ಪಡುಬಿದ್ರಿ, ವಿದ್ಯಾ ಪ್ರಬೋಧಿನಿ ಯರ್ಮಾಳು ತೆಂಕ ಸರ್ಕಾರಿ ಮಾದರಿ ಶಾಲೆ, ಸರ್ಕಾರಿ ಪ್ರೌಢಶಾಲೆ ಹಾಗೂ ಯರ್ಮಾಳು ಬಡ ಸರ್ಕಾರಿ ಪ್ರೌಢಶಾಲೆ ಅಲ್ಲದೆ ನಮ್ಮ ಪೂರ್ಣಪ್ರಜ್ಞೆ ಪದವಿ ಪೂರ್ವ ಕಾಲೇಜಿನ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಇಲ್ಲಿ ಒಟ್ಟು 8 ಶಾಲೆಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಇಲ್ಲಿ 12 ಮಕ್ಕಳ ಹಾಗೆ ನಿಯೋಜಿಸ್ತಾ ಇದ್ದಾರೆ. ಕೆಲವು ಬಹಳ ದೊಡ್ಡ ಹಾಲ್ಗಳಿದ್ದಾವೆ, ಅದರಲ್ಲಿ ಮಾತ್ರ 16 ಮಕ್ಕಳನ್ನು ನಾವು ನಿಯೋಜಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಪ್ರತಿ ವಿದ್ಯಾರ್ಥಿಗಳ ನಡುವೆ ಕನಿಷ್ಠ 6 ಫೀಟ್ ಅಂತರ ಏನು ಕಾಪಾಡಿಕೊಳ್ಬೇಕು, ಸಾಮಾಜಿಕ ಅಂತರ ಏನು ಕಾಪಾಡಿಕೊಳ್ಬೇಕು, ಅದನ್ನು ಕಾಪಾಡಿಕೊಂಡು ಆಸನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಎಲ್ಲ ಕೊಠಡಿಗಳ ಮೇಲ್ವಿಚಾರಣೆಗಾಗಿ ಸುಮಾರು 24 ಅಧ್ಯಾಪಕರನ್ನು ಕೂಡ ನಾವು ನೇಮಿಸಿಕೊಂಡಿದ್ದೇವೆ. ಇಲ್ಲಿ ಅಧ್ಯಾಪಕರು ಕೂಡ ಹಾಗೆ ಇವತ್ತು ಗಣಿತ, ವಿಜ್ಞಾನ, ಸಮಾಜ ಪರೀಕ್ಷೆ ಇರೋದರಿಂದ ಆ ಪಾಠ ಮಾಡುವ ಅಧ್ಯಾಪಕರು ಕೊಠಡಿ ನಿರ್ವಹಣೆ ಮಾಡಲಿಕ್ಕಿಲ್ಲ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.